ಹಾಯ್ ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಅಶ್ವಿನಿ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇವತ್ತು ನಾನು ಒಂದು ಕಡೆಗೆ ಹೊರಟಿದ್ದೇನೆ ಆಯಿತಾ. ಹಾಗೆ ಇವತ್ತು ಬೆಳಿಗ್ಗೆ ನಿಮ್ಮನ್ನು ವೆಲ್ಕಮ್ ಮಾಡಲಿಲ್ಲ. ಎದ್ದ ತಕ್ಷಣ ಒಂದು ಫಂಕ್ಷನಿಗೆ ಹೋಗ್ತಾ ಮನೆಯ ಪಕ್ಕವೇ ಕುಂಜಾಡಿ ಅಂತ ಹೇಳೋದು ನಮ್ಮ MP ಇದ್ದಾರಲ್ಲ ನಳಿನ್ ಕುಮಾರ್ ಅವರ ಮನೆಯಲ್ಲಿ ಅಂತೆ. ಹಾಗೆ ಕರೆದಿದ್ದಾರೆ, ಹಾಗೆ ಹೋಗ್ತಾ ಇದ್ದಾನೆ. ಸಾಧ್ಯ ಅದರಲ್ಲಿ ಇದು ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ ಆಗ್ತದೆ ಅಂತ ನೋಡ್ತೇನೆ ಆಯಿತಾ. ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ ಚಂಡಿಕಾ ಹೋಮದ್ದು ವೀಡಿಯೋಸ್ ಎಲ್ಲ ನೋಡಿ. ನಾವು ಅಲ್ಲಿಗೆ ತಲುಪಿದ್ದೇವೆ. ನನ್ನ ಮಗನ ಹತ್ರ ಬಿಡ್ಲಿಕ್ಕೆ ಹೇಳಿದ್ದೆ, ನನಗೆ ಸರಿ ದಾರಿ ಗೊತ್ತಿಲ್ಲ ಮನೆಯ ಹತ್ರ ಅಂತ ಆದರೆ ಸಹ. ಸೊ ಅಲ್ಲಿಗೆ ಹೋಗಿ ಆದಮೇಲೆ ನೋಡ್ತೇನೆ ಆಯಿತಾ. ನೋಡಿ ಇಲ್ಲಿ ಈ ನಮ್ಮನೆ ದಾರಿ ಉಂಟು ಹೋಗಲಿಕ್ಕೆ. ನನ್ನ ಮಗ ಹೋಗಿ ತೋರಿಸ್ತಾ ಇದ್ದಾನೆ, ನಾನು ಬೀಳ್ತೇನೆ ಇಲ್ವ ಹೇಳಿ. ಜೈ ಶ್ರೀರಾಮ್, ಜೈ ಮಹಾಗಣಪತಿ. ಸ್ಕೂಟರ್ ಈ ಪಡವಳೆ ಈತು ಮಲ್ಲ ಟಿಂಚ ಪೂಪುಣ ಸಿದ್ಧ ಸ್ಕೂಟರ್ ಬೆತ್ತಬಲ ಅವ ಬೆತ್ತಬಲ. ಸೊ ನೋಡಿ ಇಲ್ಲಿ ಒಂದು ಸಣ್ಣ ತೋಡು ಉಂಟು, ಭಯ ಆಗ್ತಾ ಉಂಟು ಹೋಗ್ಲಿಕ್ಕೆ. ನೋಡಿ ಇಲ್ಲಿ ಒಂದು ಚಂದದ ಮನೆ ಉಂಟು ನೋಡಿ. ಇಲ್ಲಿ ಹೊಗೆ ಬರ್ತಾ ಉಂಟಲ್ಲ, ಇಲ್ಲಿ ಹೋಮ ಆಗ್ತಾ ಉಂಟು. ಇಲ್ಲಿ ನೋಡಿ ಚಂದದ ಗದ್ದೆ ಎಲ್ಲ ಉಂಟು. ನಮ್ಮ ಹಸುಗಳು ಇಲ್ಲಿಗೆ ಓಡಿಕೊಂಡು ಬರುವುದು ಅದಕ್ಕೆ. ನೋಡಿ ಇಷ್ಟು ಚಂದ ಹುಲ್ಲು ಉಂಟು. ಪೂಜೆ ಎಲ್ಲ ಮುಗಿಸಿ ಊಟ ಎಲ್ಲ ಮುಗಿಸಿ ಈಗ ಮನೆಗೆ ಈಗಷ್ಟೇ ತಲುಪಿದ್ದಾನೆ ಅಷ್ಟೇ. ನೆಕ್ಸ್ಟ್ ಅಪ್ಡೇಟ್ ಮತ್ತೆ ನೋಡೋಣ. ನಮ್ಮ ಕಿಟ್ಟಿದ್ದಾಳಲ್ಲ 2 ದಿವಸ ನಾಪತ್ತೆ ಆಗಿದ್ಲಿ, ಈಗ ನೋಡಿ ಬಂದು ಕೊಂಡಾಟ ಮಾಡುದು. ಕಿಟ್ಟು ಕಿಟ್ಟು ಕಿಟ್ಟು
ಮುದ್ದು ಕಿಟ್ಟು ಒಡೆಬೋತನ ಎನ್ನ ಶೇಳೆ ಕಿಟ್ಟು ಒಡೆಬೋತನ 2 ದಿನ ಒಳು ಮಾಯಾತನ ಒಳು ಮಾಯಾತನ ನನ್ನ ಬಂಗಾರು ಬಾಲೆ ಪಪ್ಪಾಯಿ ಮೂಜಿಲ ಪರ್ದತ್ನು ಪೂರಾ ಮಂಗೆ ತಿಂತ ನಾನು ಓ ರಾಮ ಪರಂದು ಇವತ್ತು ಪಪ್ಪಾಯಿ ನಮಗೆ ಇಲ್ಲಿ ನೋಡಿ ಅಂತೆ ನಮ್ಮ ತುಳಸಿ ಗಿಡಕ್ಕೆ ಎಂಥದೋ ಆಗಿದೆ, ಒಂದು ಗೆಲ್ಲು ಫುಲ್ ಸತ್ತೇ ಹೋಗಿದೆ ನೋಡಿ. ಈ ಹೆಚ್ಚಿನಂದು ಇದು ಒಂದು ಬಂಟಿಗೆ ಇಲ್ಲಿ ನೋಡಿ ಬರು ಸಾಪಾಟು ಸ್ಟಾರ್ಟ್ ಮಾಡಿ ಆಗಿದೆ. ಆಸೆ ಮುಳ್ಳು